ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ನ ಸುಂಕವನ್ನು ಹೆಚ್ಚಿಸುವ ಮೂಲಕ ಹಗಲು ದರೋಡೆಗೆ ತೊಡಗಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಇತಿಹಾಸದಲ್ಲಿ ಇಂಧನ ಬೆಲೆಗಳ ಈ ರೀತಿಯ ನಿರಂತರ ಹೆಚ್ಚಳಕ್ಕೆ ದೇಶ ಎಂದಿಗೂ ಸಾಕ್ಷಿಯಾಗಿಲ್ಲ. ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $145 ಆಗಿದ್ದರೂ ಇಂಧನದ ಬೆಲೆಗಳು ಈ ರೀತಿ ಹೆಚ್ಚಾಗಲಿಲ್ಲ. ಎಲ್ಪಿಜಿ ಬೆಲೆಯಲ್ಲಿನ ಹೆಚ್ಚಳವು ಸಾರ್ವಜನಿಕರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಬಿಜೆಪಿ ಸರ್ಕಾರಕ್ಕೆ ಸಾಮಾನ್ಯ ಜನರ ಬಗ್ಗೆ ಸಹಾನುಭೂತಿ ಇಲ್ಲ, ಬದಲಾಗಿ ಅದು ಕೇವಲ ಕಾರ್ಪೊರೇಟ್ಗಳತ್ತ ಮಾತ್ರ ಒಲವು ತೋರುತ್ತಿದೆ ಎಂದು ದೂರಿದ್ದಾರೆ. ಮನುಷ್ಯರಿಗೆ ಬದುಕಲಿಕ್ಕೆ ಕಷ್ಟವಾಗ್ತ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಇವತ್ತು ಬಹಳ ಕಷ್ಟದ ಸ್ಥಿತಿ ಈ ದೇಶದಲ್ಲಿ ಇದೆ ಅಂತ ಹೇಳುವಂತದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ನಾವು ಕೂಡ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಪ್ರತಿ ಜಿಲ್ಲೆಯಲ್ಲಿ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಒಂದು ದಿನಾಂಕವನ್ನು, ಇದು ಕಣ್ಣು ಕಿವಿ ಕೇಳದ ಕಣ್ಣು ಕಾಣದ ಒಂದು ಸರ್ಕಾರ, ಇದು ಬಡವರ ನೋವನ್ನು ಅರ್ಥ ಮಾಡಿಕೊಳ್ಳದ ಸರ್ಕಾರ, ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರ, ಶ್ರೀಮಂತರ ಪರವಾಗಿರ್ತಕ್ಕಂಥ ಸರ್ಕಾರ, ಕಾರ್ಪೊರೇಟ್ ಜಗತ್ತನ್ನ ಹಿತವನ್ನ ಕಾಪಾಡ್ತಕ್ಕಂಥ ಸರ್ಕಾರ, ಬಡವರನ್ನು ನಿರ್ಲಕ್ಷಿಸತಕ್ಕಂಥ ಸರ್ಕಾರ, ಕೂಲಿ ಕಾರ್ಮಿಕರ ನಿರ್ಲಕ್ಷಿಸತಕ್ಕ ಕಾರ್ಯಕ್ರಮ, ಸಮಸ್ತ ಭಾರತ ನಾಗರಿಕರನ್ನ ಮೋಸ ಮಾಡ್ತಕ್ಕಂಥ ಸರ್ಕಾರ. ಈ ಸರ್ಕಾರ ಜನರಿಗೆ ತೊಂದರೆ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸರ್ಕಾರ ಇವತ್ತು ಬಡವರ ಪರವಾಗಿ ಇಲ್ಲ ಅಂತ ಹೇಳುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದಿನನಿತ್ಯ ಜಾಸ್ತಿ ಆಗ್ತಕ್ಕಂಥ, ಮನುಷ್ಯರಿಗೆ ಬದುಕಲಿಕ್ಕೆ ಕಷ್ಟವಾಗ್ತ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಇವತ್ತು ಬಹಳ ಕಷ್ಟದ ಸ್ಥಿತಿ ಈ ದೇಶದಲ್ಲಿ ಇದೆ ಅಂತ ಹೇಳುವಂತದ್ದನ್ನ